ಗರ್ಭಾವಾಸಂ ಕರೇ ನಿತ್ಯಂ ಆಯುಷ್ಮಾನಾದಿಗೆ 2ನೇ ದಿವಸ ಮಧ್ಯಾಹ್ನ ವಿಶೇಷವಾಗಿ ಮಾಡಿದಂತಹ ಮಹಾಪೂಜಾದಿಗಳಿಂದ ಭಗವಂತ ಅಪ್ರೀತಿಯೊಂದಿಗೆ ಇನ್ನಾಗತಕ್ಕಂತಹ ಮಹೋತ್ಸವದ ಮಹಾ ಅನ್ನಪ್ರಸಾದ ಅದನ್ನು ಸಹ ನಿಮಿತ್ತ ಮಾಡಿಕೊಟ್ಟು ಪಾತ್ರೋತ್ಸವಗಳಲ್ಲಿ ಉತ್ತಮ ಶುಚಿರುಚಿಯಾಗಿದ್ದು ಅಂತ ಭಕ್ತರನ್ನು ಸ್ವೀಕಾರ ಮಾಡಿಕೊಂಡು ಅವನ ಅನುಗ್ರಹಕ್ಕೆ ಪಾತ್ರರಾಗಿಕೊಳ್ಳಬೇಕು ಅಂತ ಮಹಾಗಣಪತಿಯ ಪ್ರಾರ್ಥನೆ ಮಾಡಿಕೊಂಡು ಮಹಾಗಣದೇವರ ಆರೋಗ್ಯ ಗೋವಿಂದಾನಿ ಗೋವಿಂದ ಇದೀಗ ಮಹಾಪೂಜೆ ಗಣಪತಯೇ ನಮಃ ಪ್ರಭುತಪತೆ ನಮಸ್ತೆಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮಃ ಓಂ ಶರಣಾಗತ ದೀನಾಥ ಪರಿತ್ರಾಣಪದಾಯಿನಿ ಸರ್ವಶಾಸ್ತ್ರೇ ದೇವಿ ನಾರಾಯಣ ನಮೋಸ್ತೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತೀ ಅನ್ನಪೂರ್ಣೇಶ್ವರೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಭಗವಂತನಲ್ಲಿ ಮಹಾಗಣಪತಿಯಲ್ಲಿ ಮಹಾದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ವಿಶೇಷವಾಗಿ ಪ್ರತಿ ವರ್ಷ ನಮ್ಮ ವಾರ್ಷಿಕ ಮಹೋತ್ಸವದಲ್ಲಿ ಆಗಲಿ ಏಕಾವಚನ ಸಂದರ್ಭದಲ್ಲಿ ಆಗಲಿ ಮಹಾಗಣಪತಿಯ ಉದ್ದೇಶವಾಗಿ ಅನ್ನಸಂತರ್ಪಣೆ ಬರ್ತಾ ಇದ್ದೇವೆ. 52ನೇ ವರ್ಷದ ಗಣೇಶೋತ್ಸವದ ಸಂದರ್ಭದಲ್ಲಿ ಅನ್ನದಾನ ಮಾಡಬೇಕು ಸಂಕಲ್ಪ ಪ್ರೇರಕ ಪ್ರೇರ ಮಹೇಶ ಅಂತ ಅದು ಹೇಗಾಗಿದೆ ನಿಮಗೆ ಗೊತ್ತಿಲ್ಲ. ಆಗುವಂತಹ ಪಾಕೋತ್ಸವವಲ್ಲ ಉತ್ತಮ ಶುಚಿರುಚಿಯಾಗಿತ್ತು. ಅದರಿಂದ ತನ್ನಂಥ ಭಕ್ತರು ಸ್ವೀಕಾರ ಮಾಡಿಕೊಂಡು ಅವರಿಗೆ ಬರುತ್ತೆ ಕಷ್ಟಗಳೆಲ್ಲ ಭಗವಂತ ಪರಿಹಾರ ಮಾಡಿಕೊಂಡು ಇನ್ನು ಮುಂದೆಗೂ ಈ ಸೇವೆ ಅನವರತವಾಗಿ ನಡೆದು ಈ ಕ್ಷೇತ್ರ ಸಾನ್ನಿಧ್ಯದಲ್ಲಿ ಭಗವಂತ ಇಟ್ಟುಕೊಂಡು ಎಲ್ಲರ ಭಕ್ತರ ಅಭೀಷ್ಟವನ್ನು ನಡೆಸಿಕೊಡಬೇಕು ಅಂತ ಆ ಮಹಾದೇವಿ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಮಾಡಿದ್ರು. ಅನ್ನಪೂರ್ಣೇಶ್ವರ ಪಾದಾರವಿಂದ ಗೋವಿಂದಾನಿ ಗೋವಿಂದ ಪಾದಾರವಿಂದ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಅನ್ನಕ್ಕೆ ಹಾಕ್ಬಿಡಿ.
Thank you.